ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನು ಹಾಗೂ ಬಂದಂತ ಎಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲಾ ಸಂಚಾಲಕರಾಗಿರುವ ಜನಾಬ್ ಅಲ್ಹಾಜಿ ಎ.ಕೆ. ಮೊಹಿದ್ದೀನ್ ಸರ್ ಅವರು ವಹಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಗಳಿಂದ. For the moon and the stars, praising only for what is and what was. Take hold of your iman, don't give in to shaitan. Oh, you will you please give thanks to Allah. Allahu Ghafoor, Allahu Rahim, Allahu Yuhibbul Muhsinin, Huwa Khaliquna, Huwa Raziquna, wa huwa ala kulli shay'in qadir. Allah is Ghafoor, Allah is Rahim, Allah is the one who loves the Muhsinin. He is a creator, He is a sustainer, and He is the one who has power over all. ಸೃಷ್ಟಿಕರ್ತನನ್ನು ಸ್ಮರಿಸಿದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಗಳಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಇವತ್ತು ಬರುವುದು ಅಸಾಧ್ಯ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈಗ ಬಂದಂತಹ ಅತಿಥಿಗಳನ್ನು ಹಾಗೂ ಎಲ್ಲರನ್ನು ಸ್ವಾಗತಿಸಬೇಕಾಗಿ ನಮ್ಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಗೀತಾ ಮೇಡಮ್ ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಆತ್ಮೀಯ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಹೋದ್ಯೋಗಿ ಬಂಧುಗಳೇ, ನಿಮಗೆಲ್ಲರಿಗೂ ಈ ದಿನದ ಶುಭ ವಂದನೆಗಳು. ಆತ್ಮೀಯರೇ, ಇವತ್ತಿನ ಈ ಒಂದು ಸಮಾರಂಭ ತಮಗೆಲ್ಲ ಗೊತ್ತಿದೆ ಯಾವ ಕಾರಣಕ್ಕಾಗಿ ನಾವೆಲ್ಲ ಒಟ್ಟು ಸೇರಿದ್ದೇವೆ ಅಂತ ಹೇಳಿಕೊಂಡು. ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 32 ವರ್ಷಗಳ ಕಾಲ ಸುದೀರ್ಘವಾದ ಶೈಕ್ಷಣಿಕ ಸೇವೆಯನ್ನು ನಿರ್ವಹಿಸಿ ಇಂದು ಸೇವೆಯಿಂದ ನಿವೃತ್ತಿ ಹೊಂದುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಶ್ರೀಮತಿ ಮೆಟಿಲ್ಡಾ ಕ್ರಾಚಲಿನೋ ಇವರನ್ನು ನಾವು ಸನ್ಮಾನಿಸುವಂತಹ ಈ ಒಂದು ಸುಸಂದರ್ಭ. ಸದಾ ಮೌನಿಯಾಗಿದ್ದು ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಬೆರೆತುಕೊಳ್ಳುತ್ತಾ ಚಟುವಟಿಕೆಯಿಂದ ಬೆಳಗಿಂದ ಸಂಜೆಯ ತನಕ ಕಾರ್ಯತತ್ಪರರಾಗಿದ್ದಂತಹ ಮೆಟಿಲ್ಡಾ ಮೇಡಮ್ನನ್ನು ಇನ್ನು ನಮ್ಮ ಈ ಶಾಲೆಯಲ್ಲಿ ನಾವು ಕಾಣಲಿಕ್ಕಿಲ್ವಲ್ಲ ಎನ್ನುವಂತಹ ಬೇಸರ ಮನಸ್ಸಲ್ಲಿ ತುಂಬ ಅನ್ನಿಸ್ತಾ ಇದೆ. ಆದರೂ ಅನಿವಾರ್ಯ, ವಯೋ ಸಹಜವಾದಂತಹ ನಿವೃತ್ತಿಗೆ ಅವರು ಒಳಗಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತಿನ ಈ ಸನ್ಮಾನ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ್ದಾರೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯದರ್ಶಿಯು ನಮ್ಮ ಶಿಕ್ಷಣ ಸಂಸ್ಥೆಯ ಸಂಚಾಲಕರು ಆದಂತಹ ಹಾಜಿ ಎ.ಕೆ. ಮೊಹಿದ್ದೀನ್ ಸರ್ ಅವರು. ಇವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಇಂದಿನ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಸಭೆಯಲ್ಲಿ ಕೋಟೆಪುರ ಜುಮಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಮತ್ತು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವಂತಹ ಹಾಜಿ ಯು.ಕೆ. ಅಬ್ಬಾಸ್ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕೇಂದ್ರ ಜುಮಾ ಮಸೀದಿಯ ಸದಸ್ಯರು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಆಗಿರುವಂತಹ ಅಮ್ಮಬ್ಬರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕೇಂದ್ರ ಜುಮಾ ಮಸೀದಿಯ ಇನ್ನೋರ್ವ ಸದಸ್ಯರಾದಂತಹ
ಜನಾಬ್ ಅಬ್ದುಲ್ ರಹಿಮಾನ್ ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಭೆಯಲ್ಲಿ ನಮ್ಮೆಲ್ಲರ ಹಿತೈಷಿಯು ನಮ್ಮ ಜೊತೆಯಲ್ಲಿ ಸದಾ ಜೊತೆಯಾಗಿದ್ದುಕೊಂಡು ಸಲಹೆ ಸೂಚನೆಗಳನ್ನು ಕೊಡುತ್ತಿರುವಂತಹ ನಮ್ಮ ಜಂಟಿ ಶಿಕ್ಷಣ ಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯರೇ ಕಾರ್ಯನಿರ್ವಹಿಸಿದಂತಹ MH ಮಲಾರ್ ಸರ್ ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಸನ್ಮಾನ ಸಮಾರಂಭದ ಕೇಂದ್ರ ವ್ಯಕ್ತಿ ಶ್ರೀಮತಿ ಮೆಟಿಲ್ಡಾ ಕ್ಯಾಸ್ಟೆಲಿನೋ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಅವರ ಹಸ್ಬೆಂಡ್ ಶ್ರೀಮಾನ್ ಜೇಮ್ಸ್ ಫೆರ್ನಾಂಡಿಸ್ ರವರು ಕೂಡ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ LC ಮೇಡಮ್ ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಾದಂತಹ ಹೊಸಕುರಲ್ನ ಜನಾಬ್ ಆಸಿಫ್ ರವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ನನ್ನೆಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಹೋದ್ಯೋಗಿ ಬಂಧುಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಪಾಲ್ಗೊಂಡಂತಹ ಪ್ರೌಢ ಹಾಗೂ ಪ್ರಾಥಮಿಕ ಶಾಲಾ ಎಲ್ಲ ವಿದ್ಯಾರ್ಥಿನಿಯರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಮೊದಲಾಗಿ ನಿಮಗೆಲ್ಲ ವಂದನೆಗಳು. ಇಂದು ಶ್ರೀಮತಿ ಮೆಟಿಲ್ಡಾ ಕ್ಯಾಸ್ಟಿನೋನರವರು ತಮ್ಮ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದುವ ದಿನವಾಗಿದೆ. ಸುಮಾರು 32 ವರ್ಷಗಳ ಹಿಂದೆ ಈ ಶಾಲೆಗೆ ಶಿಕ್ಷಕಿಯಾಗಿ ಆಗಮಿಸಿದ ಅವರು ಇಂದು ತಮ್ಮ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗಲಿದ್ದಾರೆ. ನಾವು 7 ಮಂದಿ ಶಿಕ್ಷಕರಲ್ಲಿ 2011ರಿಂದ ಶ್ರೀಮತಿ ಲೈನ್ ಸೆವರಿನ್ ರವರಿಂದ ಹಿಡಿದು ಇಲ್ಲಿಯವರೆಗೆ ಒಬ್ಬೊಬ್ಬರೇ ನಿವೃತ್ತಿ ಹೊಂದಿ ಮೊನ್ನೆ ತಾನೇ ನಮ್ಮ ಶಾಲಾ ಮುಖ್ಯ ಗುರುಗಳು ಈ ನಿವೃತ್ತಿ ಜೀವನದ ಗೌರವವನ್ನು ಸ್ವೀಕರಿಸಿದ್ದರು. ಇಂದಿಗೆ 7 ಮಂದಿ ಶಿಕ್ಷಕರಲ್ಲಿ ಶ್ರೀಮತಿ ಮೆಟಿಲ್ಡಾರವರು ನಮ್ಮಿಂದ ಬೀಳ್ಕೊಡುವ ಸಮಾರಂಭದಲ್ಲಿ ನಿವೃತ್ತಿಯ ಹೊಸ್ತಿಲನ್ನು ದಾಟಲು ಸಿದ್ಧರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವುದೇ ವ್ಯಕ್ತಿಯು ಸರಕಾರದ ಕೆಳಗೆ ಕೆಲಸ ಮಾಡುತ್ತಿದ್ದರೆ ಈ ನಿವೃತ್ತಿಯು ಅನಿವಾರ್ಯ. ಸುಮಾರು 32 ವರ್ಷಗಳ ಸೇವಾವಧಿಯಲ್ಲಿ ನಾನು ಅವರನ್ನು ಕಂಡಂತೆ ಹಿತವಾದ ಮಿತವಾದ ಮಾತು ಅವರದೆನ್ನಬಹುದು. ತಾನು ಆಯಿತು, ತನ್ನ ಕೆಲಸವೂ ಆಯಿತು. ಯಾರೊಂದಿಗೂ ಯಾವುದೇ ರೀತಿಯ ಗೊಂದಲ ತರ್ಕಗಳಿಗೆ ಅವಕಾಶ ನೀಡದೆ ತಮ್ಮ ಕೆಲಸವನ್ನು ಜಾಣ್ಮೆಯಿಂದ ನಿಭಾಯಿಸುವುದು ಅವರ ಗುಣವಾಗಿತ್ತು. ಅವರಿಗೆ ಯಾವುದೇ ಜವಾಬ್ದಾರಿಯನ್ನು ನೀಡಿದರೆ ಉತ್ತಮವಾಗಿ ಮಾಡುತ್ತಾ ಇದ್ದರು. ಏನಾದರೂ ಸಂಶಯಗಳೆಂದರೆ ಇತರರೊಂದಿಗೆ ಚರ್ಚಿಸಿ ಅದನ್ನು ಕೂಡ ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗುವುದು ಅವರ ಸ್ವಭಾವವಾಗಿತ್ತು. ನಮಗೆಲ್ಲ ತಿಳಿದಿರುವಂತೆ ಇವರಿಗೆ ಚಿಕ್ಕ ಮಕ್ಕಳೆಂದರೆ ತುಂಬ ಪ್ರೀತಿ. ಅದೇ ರೀತಿ ಅವರು ತಮ್ಮ ಶಿಕ್ಷಕ ವೃತ್ತಿಗೆ ಬಂದ ನಂತರ ತಮ್ಮ ಹೆಚ್ಚಿನ ಶೈಕ್ಷಣಿಕ ಸಾಲುಗಳನ್ನು 1 ಮತ್ತು 2ನೇ ತರಗತಿಯ ಮಕ್ಕಳಿಗೆ ಬೋಧಿಸುವಲ್ಲಿಯೇ ಕಳೆದಿರ್ತಾರೆ. ಚಿಕ್ಕ ತರಗತಿಗಳಿಗೆ ಪಾಠ ಮಾಡಬೇಕಾದ್ರೆ ನಮ್ಮಲ್ಲಿ ತಾಳ್ಮೆಯು ಬಹಳ ಮುಖ್ಯ. ಈ ತಾಳ್ಮೆಗೆ ಒಂದು ಉತ್ತಮ ಉದಾಹರಣೆಯೇ ನಮ್ಮ ಮೆಟಿಲ್ಡಾರವರು ಎನ್ನಬಹುದು. ಇನ್ನು ಶಿಕ್ಷಕರೊಂದಿಗೆ ಇವರ ಸಂಬಂಧ ಬಹಳ ಉತ್ತಮ ರೀತಿಯದೆನ್ನಬಹುದು. ಎಲ್ಲರಲ್ಲೂ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಸ್ಪಂದಿಸುತ್ತಿದ್ದರು. ಯಾರನ್ನೂ ನೋಯಿಸುವಂಥ ಮನಸ್ಸು ಅವರದಲ್ಲ. ಏನಾದರೂ ಶೈಕ್ಷಣಿಕವಾದ ಸಮಸ್ಯೆಗಳು ನಮ್ಮಲ್ಲಿ ಬಂದಾಗ ಅವರನ್ನು ಕೇಳಿಕೊಂಡರೆ ತಮಗೆ ತಿಳಿದಿರುವ ವಿಷಯವನ್ನು ಅರ್ಥವಾಗುವಂತೆ ತಿಳಿಸುತ್ತಿದ್ದರು. ಇವರು ಮೊದಲಾಗಿ ಇಲ್ಲಿಗೆ ಬಂದಾಗ ನಮಗೆ ಆಕಾಶವಾಣಿಯಲ್ಲಿ ಮಕ್ಕಳ ಕಾರ್ಯಕ್ರಮವೊಂದನ್ನು ನೀಡಲು ಕೂಡ ಒಂದು ಪ್ರೇರಣೆಯನ್ನು ನೀಡಿರುವರು. ಹೀಗೆ ಪ್ರತಿಯೊಂದು ರೀತಿಯಲ್ಲಿಗೂ ನಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಶಾಲಾ ಚಟುವಟಿಕೆಗಳಲ್ಲಿ ಮಕ್ಕಳನ್ನು
ಉತ್ತಮ ರೀತಿಯಲ್ಲಿ ತೊಡಗಿಸಲು ನಮಗೆ ಸಹಕಾರವನ್ನು ನೀಡಿರುವರು. ಪ್ರೀತಿಯ ಮೆಟಿಲ್ಡರವರೇ, ನಾವು ನಿಮ್ಮೊಂದಿಗೆ ಸಹೋದ್ಯೋಗಿಗಳಾಗಿ ಕೆಲಸವನ್ನು ನಿರ್ವಹಿಸುವಾಗ ನನ್ನಿಂದ ಏನಾದರೂ ನಿಮ್ಮ ಮನಸ್ಸಿಗೆ ನೋವು ಉಂಟಾಗಿದ್ದಲ್ಲಿ ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಕ್ಷಮಿಸಬೇಕಾಗಿ ಕೇಳಿಕೊಳ್ತೇನೆ. ಇಂತಹ ಒಬ್ಬ ಉತ್ತಮ ಶಿಕ್ಷಕಿ ಇಂದು ತಮ್ಮ ಶಿಕ್ಷಕಿ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವ ಸಮಯದಲ್ಲಿ ದೇವರು ಅವರಿಗೆ ಉತ್ತಮ ಆರೋಗ್ಯ, ದೀರ್ಘ ಆಯುಷ್ಯನ್ನು ಕೊಟ್ಟು ಅವರ ಬಾಳನ್ನು ಬೆಳಗಲಿ ಎಂದು ತುಂಬು ಮನದಿಂದ ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಮೆಟಿಲ್ಡಾ ಮೇಡಮ್ ಜೊತೆ ಕಳೆದ ಸವಿ ನೆನಪುಗಳಿಗೆ ಮೆರುಗು ಹಾಕಿದ LC ಮೇಡಮ್ ರವರಿಗೆ ಧನ್ಯವಾದಗಳು. ಮುಂದೆ ನಾವು ಮೆಟಿಲ್ಡಾ ಮೇಡಮ್ ರವರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ಸನ್ಮಾನಿತರ ಕುರಿತು ಹಿತನುಡಿಗಳನ್ನು ಆಡಬೇಕಾಗಿ ಅನುದಾನಿತ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಹಾಗೆ ನನ್ನ ಗುರುಗಳು, ನನ್ನ ಆತ್ಮೀಯ ಮಿತ್ರರು, ನನ್ನ ಸಹೋದರರು ಆದ MH ಮಲಾರ್ ಸರ್ ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. 28 ದಿವಸಗಳ ಮೊದಲು ಇದೇ ವೇದಿಕೆಯಲ್ಲಿ ನಾನು ಶ್ರೀಮತಿ ಮೆಟಿಲ್ನ ಹಾಗೆ ನಿವೃತ್ತಿ ಹೊಂದುವಂಥ ಒಂದು ಅವಕಾಶ ಈ ವೇದಿಕೆಯಲ್ಲಿ ಆಗಿತ್ತು. ಇವತ್ತು ನನ್ನ ಸೇವಾವಧಿಯಲ್ಲಿ ಕಿರಿಯ ಸಹೋದರಿ ಎನಿಸಿಕೊಂಡಂಥ ಶ್ರೀಮತಿ ಮೆಟಿಲ್ಡಾರವರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಶಾಲಾ ಅಭಿವೃದ್ಧಿ ಸಮಿತಿಯವರು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಅದನ್ನು ಇದೀಗ ನಡೆಸಿಕೊಡ್ತಾ ಇದ್ದಾರೆ. ಬಹುಶಃ ನಾನು ನಿವೃತ್ತಿ ಆಗಿದ್ದರೂ ಸಹಿತವಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ರೀತಿಯಲ್ಲಿ ಪೂರ್ಣ ರೀತಿಯಲ್ಲಿ ಇದ್ದ ರೀತಿಯಲ್ಲಿ ನನ್ನ ಒಂದು ಭಾಗವಹಿಸುವಿಕೆ ನನಗೆ ಅನಿವಾರ್ಯ ಆಗಿತ್ತು. ಯಾಕೆಂದರೆ ನನ್ನ 39 ಸರ್ವೀಸ್ ಸೇವಾವಧಿಯಲ್ಲಿ ನನ್ನೊಟ್ಟಿಗೆ 32 ವರ್ಷಗಳ ಕಾಲ ಹೆಜ್ಜೆಯನ್ನು ಹಾಕಿದಂಥ ಮೆಟಿಲರನ್ನು ನಾನು ಅಷ್ಟು ಬೇಗ ಮರೆಯುವಾಗಿಲ್ಲ. ಆದ್ದರಿಂದ ಅವರ ನಿವೃತ್ತಿಯ ಜೀವನದಲ್ಲಿ ಇವತ್ತು ಅವರ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದು ಅನಿವಾರ್ಯ ಮತ್ತು ನನ್ನದು ಕರ್ತವ್ಯ ಕೂಡ ಅಂತ ಎನ್ನಿಸಿಕೊಂಡು ನಾನು ಆ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮ ಜೊತೆಯಲ್ಲಿ ಮುಂಚೂಣಿಯಲ್ಲಿ ನಿಂತಲಿಕ್ಕೆ ಮುಖ್ಯ ಕಾರಣ. ಶ್ರೀಮತಿ ಮೆಟಿಲ್ಡಾ ಕ್ಯಾಸ್ಟೋಲಿನವರು ಲೂಯಿಸ್ ಕ್ಯಾಸ್ಟೋಲಿನ ಮತ್ತು ಸಂತಾನ ಕ್ಯಾಸ್ಟೋಲಿನವರ ಸುಪುತ್ರಿಯಾಗಿದ್ದವರು. 1ರಿಂದ 10ನೇ ತರಗತಿಯವರೆಗೆ ಬಿ ಸಿದ್ದಣ್ಣಯ್ಯ ಪ್ರೌಢಶಾಲೆ ಹಾಸನದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಸಂತ ಜೋಸೆಫ್ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ 2 ವರ್ಷಗಳ ಶಿಕ್ಷಕರ ತರಬೇತಿಯನ್ನು ಮುಗಿಸಿಕೊಂಡು ಮುಂದೆ 1982ರಿಂದ 86ರವರೆಗೆ ತಿಪಟೂರಿನ ನಳಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮೊದಲಾಗಿ ಸೇವೆಗೆ ಸೇರಿದವರು. 1987ರಲ್ಲಿ ಅವರು ತಮ್ಮ ವೈವಾಹಿಕ ಜೀವನವನ್ನು ಜೇಮ್ಸ್ ಫೆರ್ನಾಂಡಿಯವರ ಜೊತೆಯಲ್ಲಿ ನಡೆದಿತ್ತು. ಅದೇ ರೀತಿಯಲ್ಲಿ 1988ರಿಂದ 91ರವರೆಗೆ ವೈವಾಹಿಕ ಜೀವನದ ನಂತರ ಆನಂದಾಶ್ರಮ ಆಂಗ್ಲ ಮಾಧ್ಯಮ ಶಾಲೆ ಭಟ್ಕಳದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ತಮ್ಮ ಪತಿರಾಯರವರು ಜೇಮ್ಸ್ ಫೆರ್ನಾಂಡಿಸ್ ರವರು ಮಂಗಳೂರು ಆಕಾಶವಾಣಿಯ ಒಬ್ಬ ಉದ್ಯೋಗಸ್ಥರಾಗಿದ್ದುಕೊಂಡು ನಮ್ಮ ಶಾಲೆಯನ್ನು ಸಂಪರ್ಕಿಸಿಕೊಂಡು ಅವರ ಸಂಪರ್ಕದ ಮೂಲಕ ನಮ್ಮ ಅಧ್ಯಕ್ಷರ ಮೂಲಕ ನಮ್ಮ ಶಾಲೆಗೆ 1991 ಡಿಸೆಂಬರ್ 2ರ ತಾರೀಕಿನಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸಹಶಿಕ್ಷಕಿಯಾಗಿ ಸೇವೆಗೆ ಸೇರಿದಂಥವರು. ಚಿಕ್ಕ ಸಂಸಾರ, ಕೀರ್ತಿಗೊಬ್ಬ ಮಗ, ಆರತಿಗೆ ಒಂದು ಮಗಳು ಎಂಬ ರೀತಿಯಲ್ಲಿ ಜಾಯಲ್ ಫೆರ್ನಾಂಡಿಸ್ ಮತ್ತು ಮಿಶೆಲ್ ಫೆರ್ನಾಂಡಿಸ್ ಎಂಬಂಥ ಇಬ್ಬರು ಪುತ್ರ ಮತ್ತು ಪುತ್ರಿಯನ್ನು ಪಡೆದು ಇದೀಗ ಪ್ರೀತಿಯ ಮೊಮ್ಮಗನೊಂದಿಗೆ ನಿವೃತ್ತಿ ಹಂಚಿಗೆ ದಂಪತಿಗಳು ಬಂದಿದ್ದು ಸಂತೋಷದಾಯಕವಾದಂಥ ಚಿಕ್ಕ ಮತ್ತು ಚೊಕ್ಕ ಸಂಸಾರವನ್ನು ನೀಗಿಸಿಕೊಂಡು ಹೋದಂತಹ ಶ್ರೀಮತಿ ಮೆಟಿಲ್ಡಾ ಕ್ಯಾಸ್ಟಲ್ರವರು ಇವತ್ತು ಸರ್ಕಾರದ ಆದೇಶದಂತೆ 60 ವರ್ಷದಲ್ಲಿ ನಿವೃತ್ತಿ ಅಂಚೆಯಲ್ಲಿ ಶಿಕ್ಷಕಿಯ ವೃತ್ತಿಯಿಂದ ಸಾಮಾನ್ಯವಾಗಿ ನಿವೃತ್ತಿಯಾಗುವಂಥ ಒಂದು ರೀತಿಯಲ್ಲಿ ನಿವೃತ್ತಿ, ಹುದ್ದೆಗೆ ನಿವೃತ್ತಿ, ಶಿಕ್ಷಕ ಎಂಬಂಥ ಹೆಸರಿಗೆ ನಿವೃತ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಶಿಕ್ಷಕ ಅಂತ ಹೇಳಿದರೆ ಅದು ತಾನು ಯಾವತ್ತೂ ಶಿಕ್ಷಕಿಯಾಗಿ ಇರುವಂಥದ್ದು. ಅದಕ್ಕೆ ನಿವೃತ್ತಿ ಶಿಕ್ಷಕಿ ಅಂತ ಹೇಳಿದರೂ ಕೂಡ ಅದು ಅಪವಾದ.
ತಾನು ಶಾಲೆಯಲ್ಲಿ ಮಾಡಿದಾಗ ಮಾತ್ರ ಶಿಕ್ಷಕ ಎನಿಸಿಕೊಳ್ಳುವುದಲ್ಲ, ಸಮಾಜದಲ್ಲಿ ಯಾವತ್ತೂ ಅವರು ಶಿಕ್ಷಕರೇ. ಯಾರು ಎಲ್ಲರೂ ಕೂಡ ಅವರನ್ನು ಟೀಚರ್ ಅಂತಲೇ ಕರೆಯುವುದು. ಅವರು ರಿಟೈರ್ಡ್ ಟೀಚರ್ ಅಂತ ಹೇಳುವುದಿಲ್ಲ, ಟೀಚರ್ ಬನ್ನಿ ಇಲ್ಲಿ ಅಂತ. ಒಂದು ಸಲ ಟೀಚರ್ ಆಗಿಬಿಟ್ರೆ ಆಯಿತು. ಆ ರೀತಿಯಲ್ಲಿ ನಿವೃತ್ತಿ ಎಂಬುದು ಇಲ್ಲ. ಆದ್ದರಿಂದ ಇವತ್ತು ಸರ್ಕಾರದ ಇಲಾಖೆಯ ನಿಯಮದಂತೆ ನಿವೃತ್ತಿ ಮಾತ್ರ ಅಷ್ಟೇ. ಒಂದು ಹುದ್ದೆಯಿಂದ ಸೇವೆಯಿಂದ ನಿವೃತ್ತಿಯಾಗಿ ಮತ್ತೆ ಬೇರೆ ರೀತಿಯಲ್ಲಿ ಅದರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎಂಬುದು ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಶ್ರೀಮತಿ ಮೆಟಿಲ್ರವರ ಬಗ್ಗೆ ನನ್ನ ಆತ್ಮೀಯ ಹಿರಿಯ ಸಹೋದರಿ ಶ್ರೀಮತಿ ಎಲ್ ಸಿ ಅವರು ಭಾಳ ಸವಿವರಾದಂಥ ವಿಚಾರವನ್ನು ಹೇಳಿದರು. ಆದ್ದರಿಂದ ಹೆಚ್ಚು ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ಭಾಳ ಮುಖ್ಯವಾಗಿ ಸರಳವಾದ ಜೀವನ, ಸರಳವಾದ ಮಾತು, ಸರಳವಾಗಿ ಇತರರೊಂದಿಗೆ ಬೆರೆಯುವಂಥ ಒಂದು ಶಕ್ತಿ, ಟೋಟಲ್ ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿತ್ವ ಶ್ರೀಮತಿ ಮೆಟಿಲ್ಡಾ ಕ್ಯಾಸ್ಟಲಿನ್. ಎಲ್ಲೂ ಆಡಂಬರ ಇಲ್ಲ, ಗೌಜಿ ಗದ್ದಲ ಇಲ್ಲ, ಕಪಟಗಳಿಲ್ಲ, ಮೋಸ ಇಲ್ಲ, ಅನ್ಯಾಯ ಇಲ್ಲ, ವಂಚನೆ ಇಲ್ಲ. ಆತ್ಮವಿಶ್ವಾಸ, ಪ್ರೀತಿ, ನಂಬಿಕೆ, ವಿನಯ, ತ್ಯಾಗ, ಇಂತಹ ಮನೋಭಾವನೆಯನ್ನು ರಕ್ತಗತವಾಗಿ ಮೈಗೂಡಿಸಿಕೊಂಡವರು ಶ್ರೀಮತಿ ಮೆಟಿಲ್ಡಾ. ತೋರಿಕೆಗೆ ಬಂದದ್ದಾದರೆ ಅದು ಸ್ವಲ್ಪ ಸಮಯ ಇರುತ್ತೆ ಮತ್ತೆ ಹೋಗುತ್ತೆ, ಹಾಗಲ್ಲ. ನಿಜವಾಗಿ ಕೂಡ ಅದು ಅವರ ಸ್ವಭಾವ. ಯಾವತ್ತೂ ಕೂಡ ಅವರು ಎತ್ತರ ಧ್ವನಿಯಲ್ಲಿ ಮಾತನಾಡಿದ್ದು ಅವರ 32 ವರ್ಷದ ಸೇವಾವಧಿಯಲ್ಲಿ ನಾನು ಕಾಣಲಿಲ್ಲ. ನಾನೇನಾದರೂ ಸ್ವಲ್ಪ ಜೋರು ಮಾಡಿದರೆ ಅವರ ಮನಸ್ಸಿಗೆ ನೋವಾಗಿರ್ಬೋದು ಅಥವಾ ಏನಾದರೂ ಆದರೂ ಕೂಡ ಜೋರಾಗಿ ಎತ್ತರದಲ್ಲಿ ಹೇಳಿದ್ದಿಲ್ಲ, ಮಾತನಾಡಿದ್ದಿಲ್ಲ. ಯಾವ ಕೆಲಸ ಕೊಟ್ಟರೂ ಅದನ್ನು ಚಾಚೂ ತಪ್ಪದೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿ ಮುಗಿಸಿಕೊಂಡವರು. ತಪ್ಪಾದಾಗ ಒಪ್ಪಿಕೊಳ್ಳುವಂತಹ ಉತ್ತಮ ಮನೋಭಾವನೆ ಅವರಲ್ಲಿತ್ತು. ಇತರರಿಗೆ ಸಹಾಯ ಮಾಡುವ ಪರೋಪಕಾರ ಗುಣಗಳು ತನಗೆ ತಿಳಿಯದಂತೆ ಮಾಡಿದ್ದು ಅನೇಕ ಇರಬಹುದು. ವಿದ್ಯಾರ್ಥಿಗಳನ್ನು ತುಂಬ ಹಚ್ಚಿಕೊಂಡಂಥ ಒಂದು ಶಿಕ್ಷಕಿಯವರು. ಅವರು ಮಾಡಿದ್ದು ಅವರಿಗೆ ಗೊತ್ತಿರಲಿಕ್ಕಿಲ್ಲ. ನಿರಂತರವಾಗಿ ನನಗೆ ವಿದ್ಯಾರ್ಥಿಗಳು ಬಂದು ಸನ್ಮಾನ ಮಾಡ್ತಾ ಇದ್ದಾರೆ ಶಾಲೆಯಲ್ಲಿ. ಆಗ ಎಲ್ಲ ವಿದ್ಯಾರ್ಥಿಗಳಿದ್ದು ಮೆಟಿಲ್ಡರವರನ್ನು ನೆನಪಿಸ್ತಾ ಇದ್ದರು. ಮೇಡಮ್, ನಿಮ್ಮ ಈ ಇಂಗ್ಲೀಷ್ ಪಾಠ ನಮಗೆ ಇವತ್ತು ನೆನಪಿದೆ, ನಿಮ್ಮ ಇಂಗ್ಲೀಷ್ ರೈಮ್ ನಮಗೆ ಇವತ್ತು ನೆನಪಿದೆ, ನಮ್ಮ ಪರಿಚಯ ಉಂಟಾ ಮೇಡಮ್ ಅಂತ ಕೇಳಿದಾಗ ಉಂಟು ಮಕ್ಕಳೇ ಅಂತ ಹೇಳಿದುಂಟು. ಆದ್ದರಿಂದ ಆ ಮಕ್ಕಳು ಇವತ್ತು ಅವರಿಗೆ ಮಕ್ಕಳಾಗಿದೆ, ಅವರು ತಾಯಂದಿರು ಇವತ್ತು. ಆದರೂ ಕೂಡ ಮೆಟಿಲ್ಡಾ ಮಿಸ್ನವರು ಆ ತರಗತಿಯಲ್ಲಿ, ಚಿಕ್ಕ ತರಗತಿಯಲ್ಲಿ 1ರಲ್ಲೋ 2ರಲ್ಲೋ ಅಥವಾ 5ನೇ ಕ್ಲಾಸ್ನಲ್ಲೋ 7ನೇ ಕ್ಲಾಸ್ನಲ್ಲಿ ಇಂಗ್ಲೀಷ್ ಪಾಠ ಮಾಡಿದ್ದಲ್ಲ, ಅವರು ಇವತ್ತು ಕೂಡ ಹಚ್ಚ ಹಸುರಾಗಿ ನೆನಪಲ್ಲಿ ಉಳಿಬೇಕಿದ್ರೆ ಅವರ ಪಾಠ ಬರೀ ಬೋಧನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಅರ್ಥಗರ್ಭಿತವಾದಂತಹ ಮಕ್ಕಳ ಮನಸ್ಸನ್ನು ಹೊಕ್ಕಿ ಆತ್ಮದಲ್ಲಿ ಉಳಿದುಕೊಂಡು ಸದಾ ಮೆಟಿಲ್ಡರವರು ಜೀವಂತವಾಗಿ ಅವರ ಹೃದಯದಲ್ಲಿ ಬೆಳಗುವ ರೀತಿಯಲ್ಲಿ ಅವರ ಉಜ್ವಲವಾದಂಥ ಪಾಠ ಇತ್ತು ಎಂಬುದಕ್ಕೆ ಅದು ಸಾಕ್ಷಿ. ಇದು ನನ್ನ ಮುಖಸ್ತುತಿಯಲ್ಲ, ಮಕ್ಕಳು ಹೇಳಿದಂಥ ಮಾತುಗಳು. ಆದ್ದರಿಂದ ಒಬ್ಬ ಶಿಕ್ಷಕರಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ಅವರು ಮೈಗೂಡಿಸ್ತಾರೆ. ಆದ್ದರಿಂದ ತೃಪ್ತಿಮಯವಾದಂಥ ಒಂದು ಜೀವನ ಅವರಲ್ಲಿ ಇದೆ. ಅವರ ಜೀವನಕ್ಕೆ ನಿಜವಾಗಿ ಸಾಥ್ ಕೊಟ್ಟವರು ಅವರ ಪತಿದಾಯರಾದಂಥ ಜೇಮ್ಸ್ ಫೆರ್ನಾಂಡಿಸು. ಅವರು ಕೂಡ ಆಕಾಶವಾಣಿ ಕಲಾವಿದರು. ಮೊದಲು ನಮ್ಮ ಶಾಲೆಯಲ್ಲಿ ಈಗೆಲ್ಲ ಬೇರೆ ಬೇರೆ ಟಿ ವಿ ಮಾಧ್ಯಮ, ಮತ್ತೊಂದು ಮಾಧ್ಯಮ, ಬೇಕಾದಷ್ಟು ಮಾಧ್ಯಮಗಳಿತ್ತು. 30 ವರ್ಷದ ಹಿಂದೆ ಹೋಗುವಾಗ ಮಾಧ್ಯಮಗಳಿಲ್ಲ, ಒಂದೇ ಒಂದು ಮಾಧ್ಯಮ. ಎಲ್ಲಿ ಓಡಿದ್ರು ರೇಡಿಯೋ ಕಾರ್ಯಕ್ರಮ. ರೇಡಿಯೋ ಇದ್ದರೆ ಅದು ಎಲ್ಲ ಆಯಿತು. ಅದನ್ನು ರೇಡಿಕೊಂಡು ಅದರಲ್ಲಿ ಕೇಳುವುದು ಆಕಾಶವಾಣಿ ಕಾರ್ಯಕ್ರಮ. ಅಲ್ಲಿ ರಸಮಂಜರಿ ಆಗಲಿ, ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಮಗೆ ಅದೇ. ಈಗ ಮೊಬೈಲ್ ಇದ್ದುಕೊಂಡು ಕೈಯಲ್ಲಿ ಮನೋರಂಜನೆ ಆಗ್ತದೆ, ಹಾಗೆ ಇಲ್ಲ. ಆಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದಲೂ ಕೂಡ ನಮ್ಮ ಜೇಮ್ಸ್ ಫೆರ್ನಾಂಡಿಸ್ ನೀವು ಒಂದು ಕೊಡಿ ಕಾರ್ಯಕ್ರಮ ಅಂತ ಹೇಳಿದ್ದು ಉಂಟು. ನಿಮ್ಮ ಶಾಲೆಯಿಂದ, ಟಿಪ್ಪು ಸುಲ್ತಾನ್ ಶಾಲೆಯಿಂದ, ಮಂಗಳೂರು ಆಕಾಶವಾಣಿಯಿಂದ ಒಂದು ಕಲೆ ಬರಲಿ ಅಂತ ಹೇಳಿದ 2-3 ಸಲ ನಮ್ಮ ಮಕ್ಕಳು ಮಂಗಳೂರು ಆಕಾಶವಾಣಿಯ ಕಲಾ ತಂಡದಲ್ಲಿ ಭಾಗವಹಿಸಿಕೊಂಡು ಉತ್ತಮ ಪ್ರಶಂಸೆ ಪಡೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಜೇಮ್ಸ್ ಫೆರ್ನಾಂಡಿಸ್. ಯಾಕೆ ಅಂತಂದರೆ ಅವರು ಕೂಡ ನಮ್ಮ ಶಾಲೆಗೆ ಅವರ ಕೂಡ ಒಂದು ದೇಣಿಗೆ ಇದೆ ಎಂಬುದು, ಅದರ ಪಾತ್ರ ಇದೆ. ಈ ರೀತಿಯಲ್ಲಿ ಶಾಲೆಯನ್ನು ಬೆಳಗಿಸಿದಂಥ ಶಿಕ್ಷಕಿ ನಮ್ಮ ಮೆಟಿಲ್ಡರವರು. ಅದರಿಂದ ಅವರ ಒಂದು ನಿವೃತ್ತಿಯ ಸಮಯದಲ್ಲಿ ನಾನು ನಿವೃತ್ತಿಯಾಗಿ ಹೋದರೂ ಕೂಡ ಇನ್ನು ಏನು ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ನನಗೆ ಮನಸ್ಸು ಕೇಳಲಿಲ್ಲ. ಯಾಕೆಂದರೆ ಇಂಥ ಒಂದು ಸೌಮ್ಯ ಸ್ವಭಾವದ, ಸರಳ ಗುಣದ, ತ್ಯಾಗಮಯಿಯಾದಂತಹ ಒಂದು ನನ್ನ ಸಹೋದರಿ ನಿವೃತ್ತಿಯಾಗಿ ನಾನು ಹೋದರೂ ಸಹಿತವಾಗಿ ನನ್ನ ಒಂದು ಉಪಸ್ಥಿತಿಯಲ್ಲೇ ಅವರ ನಿವೃತ್ತಿಯನ್ನು ಕಣ್ತುಂಬ ಕಾಣಬೇಕೆಂತ ಭಾವನೆ ಮಾಡಿಕೊಂಡದ್ದು. ಅವ್ರು ಹೇಳಿದರು, ಸರ್ ನನಗೆ ಬೇಡ ಸರ್, ಏನು ಸರ್ ಬೇಡ, ನೀ ಎಲ್ಲ ಹೋಗಿ ಆಗಿದೆ, ನಾನೊಂದು ಹೋಗ್ತೇನೆ. ನಮ್ಮ ಪ್ರಾಥಮಿಕ ಶಾಲೆಯ ಕೊನೆಯ ಬ್ಯಾಟಿಂಗ್ 7 ಜನ ಶಿಕ್ಷಕರಲ್ಲಿ ಹೋಗಿ 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 ಹೀಗಾಗಿ ಕೊನೆಯವರಿದ್ದವರು ಸರ್ಕಾರಿಯ ಹುದ್ದೆಯ ಪ್ರಕಾರ ಕೊನೆ. ಇವತ್ತು ನಮ್ಮ ಶಾಲೆ, ನಮ್ಮ ಇಲಾಖಾ ಅಧಿಕಾರಿ CRP ಮೋಹನ್ ಸರ್ ಅವರು ಇದ್ದಾರೆ. ಅವರದ್ದು ಹೇಳ್ತೇನೆ, 240 ಮಂದಿ ಇದ್ದಂಥ ಮಕ್ಕಳಲ್ಲಿ 0 ಸ್ಕೂಲ್,
ಝೀರೋ ಟೀಚರ್ ಸ್ಕೂಲ್, ಯಾವ ಶಿಕ್ಷಕರಿಲ್ಲದೆ ಇರುವಂಥ ಶಾಲೆ ನಮ್ಮದಾಗಿದೆ. ಆದ್ದರಿಂದ ನಾನೀಗ ಹೇಳಿದೆ ನಮ್ಮ ಅಧ್ಯಕ್ಷರ MLA ಈಗಲೇ ನೀವು ಫೋನ್ ಮಾಡಿ, ನಿಮ್ಮ ಕ್ಷೇತ್ರದಲ್ಲಿ ಒಂದು ಶಾಲೆ 240 ಮಂದಿ ಇರುವಂಥ ಶಾಲೆ 0 ಶಿಕ್ಷಕರಿರುವ ಶಾಲೆ ಆಗ್ತಾ ಇದೆ. ಇದಕ್ಕೆ ಏನು ಮಾಡಬೇಕೀಗ, ಬೀಗ ಹಾಕಬೇಕಾ ನಾಳೆಯಿಂದ ಅಂತ ಕೇಳುವಂಥ ಪ್ರಶ್ನೆ ಕೇಳಿ ಅಂತ ಹೇಳಿದ್ದೇನೆ. ಯಾಕೆಂದರೆ ಈ ಶಾಲೆಯಲ್ಲಿ ಆ ರೀತಿಯಲ್ಲಿರುವಂಥ ಮಕ್ಕಳಿದ್ದಾರೆ. ಶಿಕ್ಷಕರು ಅಟ್ಲೀಸ್ಟ್ ಕಡಿಮೆ ಅಂದರೆ 3 ಸರ್ಕಾರದ ವತಿಯಿಂದ ಸಿಗುವಂಥ ಶಿಕ್ಷಕರು ಬೇಕಾಗಿದೆ. ಅದಕ್ಕೆ ನಾನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮ್ಮ CRP ಮೋಹನ್ ಸರ್ರ ಮೂಲಕ ಸಂದೇಶವನ್ನು ಈಗ ಕಳಿಸ್ತಾ ಇದ್ದೇನೆ. ನಾಳೆಯಿಂದ ನಮ್ಮ ಶಾಲೆ ಲೆಕ್ಕಾಚಾರವನ್ನು ಕೇಳುವವರು ಯಾರು, ಯಾರ ಹತ್ರ ಕೇಳುವುದು, ಏನು ಮಾಡುವುದು ಎಂಬುದು ಇಲಾಖೆ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ದಯಮಾಡಿ ಯಾರನ್ನಾದರೂ ಸದ್ಯಕ್ಕೆ ಒಂದು ನಿಯೋಜನೆ ಮಾಡುವಂಥ ಕೆಲಸವನ್ನಾದರೂ ತಾವುಗಳು ಮಾಡಬೇಕಂತ ಹೇಳುತ್ತಾ, ಶಿಕ್ಷೆಗೆ ಬಗ್ಗೆ ನಾವು ಹೆಚ್ಚು ಹೇಳಲಿಕ್ಕೆ ನಾನು ಇಚ್ಛೆಪಡುವುದಿಲ್ಲ. ನನಗೆ ಅನಿಸ್ತದೆ ಅವರ 32 ವರ್ಷದ ಸೇವಾವಧಿಯಲ್ಲಿ ನಾನು ಮುಖ್ಯೋಪಾಧ್ಯಾಯನಾಗಿಯೇ ಅವರಿಗಿದ್ದೆ. ನಾನು ಸ್ವಲ್ಪ ಮುಂಗೋಪಿ ಸ್ವಭಾವದವನು, ಸ್ವಲ್ಪ ನಾನು ಹಠಮಾರಿ, ಸ್ವಲ್ಪ ನಾನು ಹೇಳಿದ್ದೇ ಆಗಬೇಕು, ಈ ಥರ ನನ್ನ ಸ್ವಭಾವ. ಅಷ್ಟೊಂದು ಒಳ್ಳೆಯ ಸ್ವಭಾವ ಅಲ್ಲ. ಆದರೂ ಸಹಿತವಾಗಿ ಅವರನ್ನೆಲ್ಲ ತಡ್ಕೊಂಡಿದ್ದಾರೆ. ಎಂದೂ ನನಗೆ ಏನು ಹೇಳಲಿಲ್ಲ. ಅವರ ಮನಸ್ಸಿಗೆ ನೋವಾಗುವಂಥ ಅನೇಕ ವಿಚಾರವನ್ನು ಹೇಳಿರ್ಬೋದು, ಅವರ ಮನಸ್ಸಲ್ಲಿ ಇದ್ದಿರಬಹುದು. ಆದ್ದರಿಂದ ದಯಮಾಡಿ ಮೆಟೀರಿಯಲ್ರವರೇ, ನೀವು ನನ್ನ ಪ್ರೀತಿಯ ಕಿರಿಯ ಸಹೋದರಿ, ನಿಮ್ಮ ಮನಸ್ಸಿಗೆ ನನ್ನಿಂದ ವೈಯಕ್ತಿಕವಾಗಿ ಏನಾದರೂ ತೊಂದರೆ ಆಗಿದ್ದರೆ, ಬೇಸರವಾಗಿದ್ದರೆ, ನನ್ನ ಮಾತಲ್ಲೋ, ನನ್ನ ಕೃತಿಯಲ್ಲೋ, ನನ್ನ ನಡತೆಯಲ್ಲೋ, ನನ್ನ ವಿಚಾರದಲ್ಲೋ ನಿಮಗೇನಾದರೂ ಬೇಸರವಾಗಿದ್ದರೆ ದಯಮಾಡಿ ಅದನ್ನು ಮನಸ್ಸಿಗೆ ಹಚ್ಚುಕೊಳ್ಳದೆ ನಿಮ್ಮ ಹಿರಿಯಣ್ಣ ಅಂತ ಭಾವಿಸಿಕೊಂಡು ನಿಮ್ಮ ಸೇವೆಯನ್ನು ಸದಾ ನಾನು ಗುರುತಿಸ್ತಾ ಇದ್ದೇನೆ ಅಂತ ಹೇಳುತ್ತಾ, ನಿಮಗೆ ದೇವರು ದೀರ್ಘಾಯುಷು, ಆರೋಗ್ಯ, ಸಂಪತ್ತು, ಸೌಭಾಗ್ಯವನ್ನು ನೀಡಲಿ ಅಂತ ಹೇಳುತ್ತಾ, ಬಹಳ ಮುಖ್ಯವಾಗಿ 1 ಚೈಲ್ಡ್ 1 ಟೀಚರ್ ಆ್ಯಂಡ್ 1 ಬುಕ್ ಆ್ಯಂಡ್ 1 ಪೆನ್ ಚೇಂಜ್ ದ ವರ್ಲ್ಡ್ ಅಂತ ಹೇಳುವ ಹಾಗೆ ನಮ್ಮ ಶಿಕ್ಷಕಿ ಶ್ರೀಮತಿ ಮೆಟಿಲ್ಡಾ ಇಸ್ ದಟ್ ಟೀಚರ್, ದಟ್ ಗ್ರೇಟ್ ಟೀಚರ್ಸ್. ಆ ವರ್ಲ್ಡನ್ನು ಬದಲಾವಣೆ ಮಾಡುವಂಥ ಒಂದು ಎತ್ತರದ ಶಿಕ್ಷಕಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೊಂದು ವಿಚಾರವನ್ನು ಹೇಳುವುದಂತೇಳಿದರೆ, ಶ್ರೀಮತಿ ಮೆಟಿಲ್ರವರು ಸೌಮ್ಯ ಸ್ವಭಾವ, ಮೃದು ಸ್ವಭಾವ, ಅವರು ಇದ್ದದ್ದೇ ಕ್ಲಾಸಲ್ಲಿ ಗೊತ್ತಾಗುವುದಿಲ್ಲ. ಕ್ಲಾಸಿನೊಳಗೆ ಅಷ್ಟು ಮೌನವಾಗಿ ಚೆನ್ನಾಗಿರ್ತದೆ. ಆದ್ದರಿಂದ ನಾನು ಹೇಳುವುದು, ದೊಡ್ಡದಾದಂತಹ ಈ ಕತ್ತಲೆಯನ್ನು, ಹಿರಿದಾದಂತಹ ಕತ್ತಲೆಯನ್ನು, ಹಿರಿದಾದಂತಹ ಒಂದು ಮೌಢ್ಯವನ್ನು ಓಡಿಸುವುದೆಂದರೆ ಅದು ಚಿಕ್ಕ ದೀಪ. ಆ ದೀಪ ಶ್ರೀಮತಿ ಮೆಟಿಲ್ಡಾ. ಅಂತ ದೊಡ್ಡದಾದ ಕತ್ತಲೆಯನ್ನು ಓಡಿಸುವಂಥ ಚಿಕ್ಕ ದೀಪಕ್ಕೆ ನಾನು ಮೆಟಿಲ್ಡನ್ನು ಸಮಾನ ಮಾಡ್ತಾ ಇದ್ದೇನೆ. ಅಂದರೆ ಆ ದೀಪ ಆ ಕತ್ತಲೆಯನ್ನು ಓಡಿಸಿದಾಗೆ ಈ ಸಂಸ್ಥೆಯ ಕೀರ್ತಿಯ ಪತಾಕೆಯಲ್ಲಿ ಸದ್ದು ಗದ್ದಲ ಇಲ್ಲದೆ ಚಿಕ್ಕ ದೀಪದ ಹಾಗೆ ಉರಿಸಿಕೊಂಡು ಪ್ರಜ್ವಲಮಾನವಾಗಿ ಈ ಸಂಸ್ಥೆಯನ್ನು ಬೆಳಗಿಸಲಿಕ್ಕೆ ಕಾರಣೀಕರ್ತದಂಥ ಶ್ರೀಮತಿ ಮೆಟಿಲ್ರವರಿಗೆ ದೇವರು ದೀರ್ಘಾಯುಷು, ಆರೋಗ್ಯ, ಸಂಪತ್ತು, ಸೌಭಾಗ್ಯ ಹಾಗೂ ಉತ್ತಮ ವೈವಾಹಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಅವರಿಗೆ ದೇವರು ಎಲ್ಲವನ್ನು ಒದಗಿಸಿಕೊಡಲಿ ಅಂತ ಪ್ರಾರ್ಥಿಸುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಪತ್ತಿದಾರರು ಬಂದಿದ್ದಾರೆ, ಅವರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಿಗೆ ಮತ್ತು ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಅಂತ್ಯಮರಾಗುತ್ತೇನೆ. ಜೈ ಹಿಂದ್. ಶ್ರೀಮತಿ ಮೆಟಿಲ್ಡಾ ಮೇಡಮ್ ರವರ ಕಾರ್ಯಶೈಲಿಯ ಕುರಿತು ನಮ್ಮ ಮುಂದೆ ಒಂದು ಚಿತ್ರಣವನ್ನೇ ಹಾಕಿದ ಮಲಾರ್ ಸರ್, ನಿಮಗೆ ಧನ್ಯವಾದಗಳು ಸರ್. ಇದೀಗ ನಾವು ಮೆಟಿಲ್ಡಾ ಮೇಡಮ್ ರವರಿಗೆ ಅಭಿನಂದನಾ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೂ ಅನುದಾನಿತ ಟಿಪ್ಪು ಸುಲ್ತಾನ್ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ಶಿಕ್ಷಕರೆಲ್ಲರೂ ನಮ್ಮ ಜೊತೆಗೂಡಬೇಕಾಗಿಯೂ ಹಾಗೂ ಅವರ ಪತಿಯವರಾದ ಜೇಮ್ಸ್ ಫೆರ್ನಾಂಡಿಸ್ನವರು ಅವರ ಜೊತೆ ಕೂಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಗುರುಗಳಿಗೆ ತಮ್ಮ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಉಳಿದ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರ ವಿದ್ಯಾರ್ಥಿಗಳು ಅವರ ಗುರುಗಳಿಗೆ ವಂದಿಸ್ತಾ ಇದ್ದಾರೆ. ಸೂರ್ಯ ತಾನು ಬೆಳಗಿ ಜಗತ್ತಿಗೆ ಬೆಳಕು ನೀಡಿದ ಹಾಗೆ ತಾವು ತಮ್ಮ ಕಣ್ಣು ನೀಡಿದ್ದೀರಿ. ಇದು ವಿದಾಯ ಕಾರ್ಯಕ್ರಮ ಅಲ್ಲ, ಇದು ಒಂದು ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ತಮ್ಮ ಪ್ರೀತಿಯನ್ನು ಕಾಣಿಕೆಗಳ ಮೂಲಕ ತೋರಿಸ್ತಾ ಇದ್ದಾರೆ. ಇಲ್ಲ, ನಮ್ಮಿಂದ ಸಾಧ್ಯವಾಗುವಷ್ಟು ನಮ್ಮ ಅಭಿಮಾನವನ್ನು ನಿಮ್ಮ ಮೇಲೆ ತೋರಿಸ್ತಾ ಇದ್ದೇವೆ ಮೇಡಮ್. ನೀವು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಚಪ್ಪಾಳೆ ಮೂಲಕ ನಿಮ್ಮ ಎಲ್ಲರ ಒಂದೇ ಸಮಯದಲ್ಲಿ ಒಂದು ಸ್ಪೆಷಲ್ ಕ್ಲಾಪ್ಸ್ ಗೋ. ಭಾಗ್ಯಶಾಲಿ. ನಾನು ಕೂಡ ನಿಮ್ಮ ಒಬ್ಬ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಬರ್ತಾ ಇದ್ದೇನೆ. ಇದೀಗ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿದ ಮೆಟಿಲ್ಡಾ ಮೇಡಮ್ ನಮ್ಮನ್ನು ಉದ್ದೇಶಿಸಿ 2-3 ಮಾತುಗಳನ್ನು ಆಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ,
ಪ್ರಾಥಮಿಕ ಪ್ರೌಢಶಾಲಾ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕೇತರ ಬಂಧುಗಳೇ, ಪ್ರೀತಿಯ ಮಕ್ಕಳೇ ಹಾಗೂ ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಂಥ ಹೆತ್ತವರೇ, ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಂದುವರಿಸುತ್ತೇನೆ. ನನಗೆ ಶಿಕ್ಷಕ ವೃತ್ತಿಯನ್ನು ಅನುಗ್ರಹಿಸಿ 32 ವರ್ಷ 2 ತಿಂಗಳು 26 ದಿವಸಗಳ ದೀರ್ಘ ಸೇವೆಯನ್ನು ಒಂದೇ ಶಾಲೆಯಲ್ಲಿ ಕರುಣಿಸಿ ಇಂದಿನವರೆಗೂ ಉತ್ತಮ ಆರೋಗ್ಯ ಹಾಗೂ ಶಕ್ತಿಯನ್ನು ನೀಡಿರುವ ದೇವರಿಗೆ ವಂದಿಸುತ್ತಾ ನಾನು ಈಗ ಮಾತುಗಳನ್ನು ಮುಂದುವರಿಸುತ್ತೇನೆ. ನನಗೆ ಈ ಶಾಲೆಯ ಮೆಟ್ಟಲನ್ನು ಹತ್ತುವ ಅವಕಾಶ ಮಾಡಿಕೊಟ್ಟಿರುವ ಅಂದಿನ ಅಧ್ಯಕ್ಷರಾದ ದಿವಂಗತ ಹಾಜಿ UK ಇಬ್ರಾಹಿಂ ಸರ್ ಹಾಗೂ ಆಗಿನ ಸಂಚಾಲಕರಾಗಿದ್ದ ದಿವಂಗತ ಹಾಜಿ ಮೊಹಮ್ಮದ್ ಶಾಫಿ ಸರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಟಿಪ್ಪು ಸುಲ್ತಾನ್ ಶಾಲೆಯು ಬಹಳ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆ ಅನೇಕ ವರ್ಷಗಳಿಂದ ಕೇಳಿ ಬರುತ್ತಿದೆ. ಇದಕ್ಕೆ ಕಾರಣಕರ್ತರಾದ ಅಧ್ಯಕ್ಷರು, ಸಂಚಾಲಕರು, ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಮುಖ್ಯ ಗುರುಗಳು. ಈ ಶಾಲೆಯ ಏಳಿಗೆಗೋಸ್ಕರ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಮತ್ತು ಇಲ್ಲಿ ದುಡಿಯುವ ಶಿಕ್ಷಕರ ಅವಶ್ಯಕತೆಯನ್ನು ಗುರುತಿಸಿ ಸ್ಪಂದಿಸುತ್ತಾ ಬಂದಿರುವ ಪ್ರಸ್ತುತ ಅಧ್ಯಕ್ಷರಾಗಿರುವ ಹಾಜಿ ರಶೀದ್ ಸರ್ ಅವರಿಗೂ ಹಾಗೂ ಸಂಚಾಲಕರಾಗಿರುವ ಹಾಜಿ AK ಮೊಯ್ದೀನ್ ಸರ್ ಅವರಿಗೂ ಮತ್ತು ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಮನದಾಳದ ನಮನಗಳು ಸರ್. ಮೊನ್ನೆ ತಾನೇ ನಿವೃತ್ತಿಗೊಂಡಿರುವ ನಮ್ಮ ಮುಖ್ಯ ಗುರುಗಳ ಜೀವನ ಬಿಡುವಿಲ್ಲದ ಜೀವನ. ಅತ್ಯಂತ ಶ್ರಮಜೀವಿ, ಸ್ನೇಹಪರ, ಉತ್ತಮ ಮಾರ್ಗದರ್ಶಕರು, ಯೋಗ್ಯ ಆಡಳಿತಗಾರರು, ಉತ್ತಮ ವಾಗ್ಮಿಗಳು, ಸಹ ಶಿಕ್ಷಕರ ಜೊತೆ ಹೊಂದಿಕೊಂಡು ನಡೆಯುವ ಗುಣ ಇವರದ್ದು. ಯಾರ ಮನಸ್ಸನ್ನು ನೋಯಿಸದೆ ವಿದ್ಯಾರ್ಥಿಗಳನ್ನು ಸಹ ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳಿ ಅಚ್ಚುಮೆಚ್ಚಿನ ಗುರುವಾಗಿರುವರು. ಇವರ ಜೊತೆಯಲ್ಲಿ 32 ವರ್ಷಗಳ ಸೇವೆಯನ್ನು ಪೂರೈಸಲು ದೇವರು ನನಗೆ ಅನುಗ್ರಹಿಸಿದ್ದು ನನ್ನದೊಂದು ದೊಡ್ಡ ಭಾಗ್ಯವೆಂದೇ ಹೇಳಬಹುದು ಸರ್. ಇವರ ಪ್ರೀತಿ, ಸೌಹಾರ್ದತೆ, ಸಹಕಾರಕ್ಕೆ ನನ್ನಲ್ಲಿ ಇಂದು ಮಾತುಗಳೇ ಇಲ್ಲದಂತಾಗಿದೆ. ಇವರ ಬಗ್ಗೆ ಎಷ್ಟು ಹೇಳಿದರೂ ಅದು ಕಡಿಮೆಯೇ. ನಮ್ಮ ಮುಖ್ಯ ಗುರುಗಳು ಈ ಶಾಲೆಯ ಭದ್ರ ಬುನಾದಿ. ಅವರಿದ್ರೇನೆ ಈ ಶಾಲೆಗೊಂದು ಮೆರುಗು ಹಾಗೂ ಪ್ರತಿಯೊಂದು ಶಿಕ್ಷಕರಿಗೊಂದು ಧೈರ್ಯ. ಎಂತಹ ದೊಡ್ಡ ಸಮಸ್ಯೆ ಇದ್ದರೂ ಅದರ ಬಗ್ಗೆ ಶಿಕ್ಷಕರಿಗೆ ತಲೆನೋವು ಕೊಡದೆ ಅವರೇ ಅದನ್ನು ಬಗೆಹರಿಸುತ್ತಿದ್ದರು. ಇವರ ಮಾರ್ಗದರ್ಶನದಂತೆ ನಡೆಯಲು ನನಗೆ ಏನೇನು ಕಷ್ಟ ಎನಿಸಲಿಲ್ಲ. ಇಡೀ ಶಾಲೆಯ ಜವಾಬ್ದಾರಿ ಹೊತ್ತು ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದರ ಜೊತೆಯಲ್ಲಿ ನನ್ನ ಸೇವಾ ಜೀವನದ ಕೊನೆಯ ಘಟ್ಟ ಅಂದರೆ ನಿವೃತ್ತಿ. ಇದರ ಎಲ್ಲ ದಾಖಲೆಗಳನ್ನು ತಯಾರು ಮಾಡಿ ಕಚೇರಿಗೆ ಕಳಿಸಿ ನನಗೆ ಏನೂ ತಲೆನೋವು ಕೊಡದೆ ಸಂಪೂರ್ಣವಾಗಿ ನೆರವನ್ನು ನೀಡುತ್ತಾ ಬಂದಿರುವ ನಿಮಗೆ ಮನದಾಳದ ನಮನಗಳು ಸಲ್ಲಿಸುವಾಗ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಉತ್ತಮ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ ಕೊಟ್ಟು ಸದಾ ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ ಸರ್. ನಾನು ಮೊದಲು ಈ ಶಾಲೆಗೆ ಬಂದಾಗ ನನ್ನ ಹಿರಿಯ ಶಿಕ್ಷಕಿಯರಾದ LD ಮಿಸ್, LC ಮಿಸ್, ಆಲಿಸ್ ಮಿಸ್, ಗೀತಾ ಮಿಸ್ ಇವರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಇವರೆಲ್ಲರೂ ಸಹ ನನಗೆ ಗೊತ್ತಿಲ್ಲದ ಕೆಲಸಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಮುನ್ನಡೆಸಿಕೊಂಡು ಬಂದಿರುವರು. ಇವರಲ್ಲಿ ಈಗಲೂ ಸಹ ನಮ್ಮ LC ಮಿಸ್ ಮತ್ತು ಆಲಿಸ್ ಮಿಸ್ ನಿವೃತ್ತಿ ಹೊಂದಿದರೂ ಸಹ ನಮ್ಮ ಶಾಲೆಯ ಪರಿಸ್ಥಿತಿಯನ್ನು ಅರಿತು ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಸಹಾಯ ಹಸ್ತವನ್ನು ನೀಡುತ್ತಿದ್ದಾರೆ. ಅಕ್ಷರ ದಾಸೋಹದ ಜವಾಬ್ದಾರಿ ನನ್ನ ಪಾಲಿಗೆ ಇದ್ದರೂ ಸಹ ಅದರ ಸಂಪೂರ್ಣ ಕೆಲಸ ಹಾಗೂ ಕಚೇರಿಯ ಎಲ್ಲ ಕೆಲಸಗಳನ್ನು ಸಂಪೂರ್ಣ ಸಹಕಾರ ನೀಡುತ್ತಿರುವ LC ಮಿಸ್ ನಿಮಗೆ
ನಿಮ್ಮ ತ್ಯಾಗ, ಸೇವೆ ಹಾಗೂ ಸಹಕಾರಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಮಿಸ್. ದೇವರು ನಿಮಗೆ ಉತ್ತಮ ಆರೋಗ್ಯ ನೀಡಿ ಕಾಪಾಡಲೆಂದು ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಆಲಿಸ್ ಮಿಸ್ ನಿವೃತ್ತಿ ಹೊಂದಿ 4 ವರ್ಷಗಳ ಕಳೆದರೂ ನಮ್ಮ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಪರಿಸ್ಥಿತಿಯನ್ನು ಅರಿತು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳ ಅಭಿವೃದ್ಧಿಗೋಸ್ಕರ ನಿಮ್ಮ ಸೇವೆಯನ್ನು ನೀಡುತ್ತಾ ಇದ್ದೀರಿ. ದೇವರು ನಿಮಗೂ ನಿಮ್ಮ ಕುಟುಂಬದವರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಆಶಿಸುತ್ತೇನೆ ಮಿಸ್. ಇನ್ನು ನಮ್ಮ ಕಿರಿಯ ಶಿಕ್ಷಕಿಯರಾದ ಸಪ್ನಾ, ಭವ್ಯ ಹಾಗೂ ಗ್ಲಾಡಿಸ್ ಮಿಸ್ ಇವರು ಸಹ ತಮ್ಮ ಸಂಪೂರ್ಣವಾದ ಸಹಕಾರವನ್ನು ನನಗೆ ನೀಡಿರುವರು. ನಿಮಗೂ ಸಹ ಭಗವಂತನು ಉತ್ತಮ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಆಶಿಸುತ್ತೇನೆ. ಅದೇ ರೀತಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿಯವರು ಹಾಗೂ ಶಿಕ್ಷಕ ಹಾಗೂ ಶಿಕ್ಷಕೇತರ ಬಂಧುಗಳು, ನೀವು ಸಹ ನನಗೆ ತುಂಬು ಮನದ ಸಹಕಾರವನ್ನು ನೀಡುತ್ತಾ ಬಂದಿದ್ದೀರಿ. ನಿಮಗೂ ಸಹ ಮಮತೆಯ ವಂದನೆಗಳು. ಇನ್ನು ನಮ್ಮ CRP ಮೋಹನ್ ಸರ್ ಇವರ ಜೀವನ ಸರಳ ಹಾಗೂ ಮೃದು ಸ್ವಭಾವದವರು. ಇವರು ಆಗಾಗ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಉತ್ತಮ ಮಾರ್ಗದರ್ಶನ ನೀಡಿದ್ದೀರಿ ಸರ್. ನಿಮಗೂ ಸಹ ತುಂಬು ಮನದ ಕೃತಜ್ಞತೆಗಳು. ಇನ್ನು ಅಡುಗೆ ಸಿಬ್ಬಂದಿಯವರಾದ ಶಾಂತಿ, ಮೀನಾಕ್ಷಿ, ರೇಖಾ, ರತ್ನ, ಜಯಂತಿ, ನೀವು ಸಹ ನನಗೆ ಸಹಕಾರ ನೀಡಿದ್ದೀರಿ. ನಿಮಗೂ ಸಹ ವಂದನೆಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವಿಲ್ಲದಿದ್ದರೆ ನಮಗೆ ಇಲ್ಲಿ ಕೆಲಸವೇ ಇರ್ತಾ ಇರಲಿಲ್ಲ. ಇವೆಲ್ಲದರ ಕೇಂದ್ರ ಬಿಂದು ನೀವು. ನಿಮ್ಮ ವಿದ್ಯಾಭ್ಯಾಸವು ಉತ್ತಮ ರೀತಿಯಲ್ಲಿ ಸಾಗಲಿ, ಹೆತ್ತವರಿಗೂ ಶಾಲೆಗೂ ಒಳ್ಳೆಯ ಹೆಸರನ್ನು ತರುವಲ್ಲಿ ನಿಮ್ಮ ಭವಿಷ್ಯವು ಉಜ್ವಲವಾಗಿ ಪ್ರಜ್ವಲಿಸಲಿ ಎಂದು ಶುಭವನ್ನು ಕೋರುತ್ತೇನೆ. ಕೊನೆಯದಾಗಿ, ಶಾಲೆ ಹಾಗೂ ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಂಥ ಪೋಷಕರೇ, ನಿಮ್ಮ ಸಹಕಾರವು ಇನ್ನು ಮುಂದೆಯೂ ಸಹ ಈ ನಮ್ಮ ಶಾಲೆಗೆ ಇರಲಿ ಎಂದು ನಿಮ್ಮಲ್ಲಿ ಆಶಿಸುತ್ತೇನೆ. ಕೊನೆಯದಾಗಿ, ನನ್ನನ್ನು ಇಂದು ಸಂಚಾಲಕರು ಹಾಗೂ ನಮ್ಮ ಆಡಳಿತ ಮಂಡಳಿಯವರು, ಮುಖ್ಯ ಗುರುಗಳು, ಶಿಕ್ಷಕರು, ಮಕ್ಕಳು ಎಲ್ಲರೂ ನನ್ನನ್ನು ಇಂದು ಅಭಿನಂದಿಸಿದ್ದೀರಿ. ನಿಮಗೆಲ್ಲರಿಗೂ ನನ್ನ ವಿದಾಯಕೂಟವನ್ನು ಏರ್ಪಡಿಸಿದ್ದೀರಿ. ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಗುರು ಕಾರುಣ್ಯವದು ಗುರಿತೋರೋ ಅಂತಸ್ತಿಕೆ ಗುರುವೇ ಕರುಣಿಸಿರಲು ಜ್ಞಾನ ಮಂತ್ರಾಕ್ಷತೆ ಶಿಷ್ಯ ವರ್ಗವಿಂದು ನಿಮಗೆ ನೀಡುವ ಗುರುದಕ್ಷಿಣೆ ಸತ್ಪ್ರಜೆಯಾದದು ಸಾಕಲ್ಲವೇ, ಇನ್ನೇನು ಬೇಕೋ ಕಲಿಯುಗದ ಕಲ್ಪವೃಕ್ಷಕ್ಕೆ ನೀವು ತೋರಿದ ದಾರಿಯದು ನಮಗಿಂದು ರಾಜಬೀದಿ. ಬದುಕ ಮೌಲ್ಯವ ಕಲಿತು ಈಗ ದೂರ ಭೀತಿ, ಶುಭ ಸಮಯವೊಂದು ಸೇರಿಸಿದೆ ನಿಮ್ಮ ಶಿಷ್ಯರ ಭೇಟಿ. ನೀವಿರಲು ನಮ್ಮೊಡನೆ ಸ್ವರ್ಗ ಸಂಪ್ರೀತಿ, ಪ್ರತಿ ಹಂತದಲ್ಲೂ ಎಡವಿದಾಗ ಕೈ ಹಿಡಿದು ನಡೆಸಿದವರು, ಕಂಡ ಕನಸಿಗೆ ದಾರಿ ತೋರಿದ ಕರುಣಾಳು ಇವರು, ಬದುಕಿನ ಹೆಜ್ಜೆಗಳನ್ನು ಜ್ಞಾನ ಸರೋವರದತ್ತ ಕೊಂಡೊಯ್ದವರು, ಪ್ರೀತಿ ಮಮತೆಯ ಮಮಕಾರವನ್ನು ತಿಳಿ ಹೇಳಿದವರು. ನಾ ಬರೆದ ಒಂದು ಪುಟ್ಟ ಕವನ ತಿಳಿಸಿರುವೆ. ನನ್ನೆಲ್ಲ ಗುರುಗಳಿಗೆ ನಮನ, ಗುರುಗಳೆಲ್ಲ ನಮಗೆ ದೇವರ ಸಮಾನ, ಜನ್ಮ ಜನ್ಮದಲ್ಲೂ ತಮಗೆ ನಮ್ಮ ಕೋಟಿ ನಮನ. ಶಿಕ್ಷಕರ ಕುರಿತು 1-2 ಮಾತುಗಳನ್ನಾಡಬೇಕಾಗಿ ನಾನು ನಮ್ಮ CRP ಅವರಾದ ಮೋಹನ್ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನಿವೃತ್ತಿ ಸನ್ಮಾನ ಅಲ್ಲ, ಇದು ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಿದರು. ನಿಜವಾಗಿಯೂ ಅದು ಹಾಗೇ ಇರಲಿ. ಉಡುಗೊರೆ ಮಕ್ಕಳೆಲ್ಲ ತಂದುಕೊಟ್ರು, ಸಂತೋಷದಿಂದ ಪ್ರೀತಿಯಿಂದ ಮಾತುಗಳನ್ನು ಆಡಿದರು. ಆದರೆ ನಾನೇನು ತರಲಿಲ್ಲ, ಖಾಲಿ ಕೈಯಲ್ಲೇ ಬಂದವ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅವರಿಂದ ಬೇಡುವಂಥ ಗುಣಗಳುಂಟು. ಅವರಲ್ಲಿರುವಂಥ ಮುಗ್ಧತೆ, ಸರಳತೆ ಹಾಗೂ ಮೃದುತ್ವ, ಒಳ್ಳೆಯ ಮಾತು, ಆ ಗುಣ ನಮಗೂ ಅವರು ದಯಪಾಲಿಸಲಿ ಅಂತ ಅವರಲ್ಲಿ ನಾನು ಕೇಳಿಕೊಳ್ಳುತ್ತಾ, ಅವರು ಈ ಶಾಲೆಗೆ ನಾನು
ಏನಾದರೂ ಭೇಟಿ ಕೊಟ್ಟಾಗ ಅವರು ಎಲೆಮರೆಕಾಯಿ ಅಂತ ಇರ್ತಿದ್ರು. ಎಲ್ಲಿಯೂ ನಾನು ಶಿಕ್ಷಕಿ ಅಂತ ಎಲ್ಲಿಯೂ ತೋರಿಸಿಕೊಳ್ಳದೆ ಎಲ್ಲಿಯಾದರೂ ಒಂದು ಮಕ್ಕಳೊಟ್ಟಿಗೆ ಊಟ ಮಾಡ್ತಾ ಇರುವಾಗ ಮಕ್ಕಳೊಟ್ಟಿಗೇ ಇರ್ತಿದ್ರು. ಒಂದು ದಿನ ಇಲ್ಲಿ ಊಟ ಮಾಡುವ ಅಂತ ಕರೆದ್ರೂ ಕೂಡ ಅವರು ಬಂದವರಲ್ಲ, ನಾನು ಮಕ್ಕಳೊಟ್ಟಿಗೆ ಊಟ ಮಾಡ್ತೇನೆ ಅಂತ ಹೇಳಿದವರು. ಹಾಗಾಗಿ ಆ ಹಣ್ಣುಗಳು ಇದ್ದರೂ ಮರದಲ್ಲಿ ತುಂಬ ಇದ್ದರೂ ಕೂಡ ಅವರು ಎಲೆ ಮರೆಯಾಗಿ ಒಳಗೊಳಗೆ ತನ್ನ ಕೆಲಸಗಳನ್ನು ಮಾಡಿ ಒಂದು ಉತ್ತಮ ಶಿಕ್ಷಕಿ ಆಗಿದ್ದಾರೆ. ಅವರಿಗೆ ದೇವರು ಆರೋಗ್ಯ, ನೆಮ್ಮದಿ, ಶಾಂತಿ ಕೊಡಲಿ. ಅವರು ಇವತ್ತು ನಿವೃತ್ತಿ ಆದರೂ ಕೂಡ ಅವರ ಪ್ರವೃತ್ತಿಯಲ್ಲಿ ಯಾವಾಗಲೂ ಶಿಕ್ಷಕರಾಗೇ ಇರ್ತಾರೆ. ಮುಂದೆಯೂ ಅವರು ಶಿಕ್ಷಕಿಯೇ ಅಂತಲೇ ಗುರುತಿಸ್ತಾರೆ. ಆ ಹೆಸರು ಶಾಶ್ವತವಾಗಿ ಉಳಿಲಿ ಹಾಗೂ ಅವರು ಮುಂದೆಯೂ ಈ ಶಾಲೆಗೆ ಸೇವೆ ಸಲ್ಲಿಸುವಂತೆ ಆಗಲಿ. ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಖಂಡಿತ ಅವರ ಸೇವೆ ಇನ್ನೂ ನಮಗೆ, ಅವರ ಮನದಾಳದ ಸೇವೆ ಇನ್ನೂ ನಮಗೆ ಬೇಕು. ಯಾಕಂತ ಹೇಳಿದರೆ ಮಲರ್ ಸರ್ ಹೇಳಿದರು, ಶಾಲೆಯಲ್ಲಿ 0 ಸ್ಟಾಫ್ ಆಗಿದೆ ಅಂತ ಹೇಳಿ. ನಿಜವಾಗಿ ಇದು ಬಹಳ ಖೇದಕರ ಸಂಗತಿ. ಇಷ್ಟು ಸ್ಟ್ರೆಂತ್ ಇರುವಂಥ ಶಾಲೆಗಳಲ್ಲಿ 0 ಸ್ಟಾಫ್ ಆಗೋದು ಬಹಳ ಬೇಸರ. ಯಾಕಂದರೆ ನಿಯಮ ನೀವು ಏನು ತಿದ್ದಲಿಕ್ಕೆ ಆಗೋದಿಲ್ಲ, ಸರ್ಕಾರದ ನಿಯಮ. ಆದರೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಮೇಲಧಿಕಾರಿಗಳಿಗೆ ಖಂಡಿತ ಆ ವಿಷಯವನ್ನು ತಿಳಿಸ್ತೇವೆ. ಹಾಗೆ ಮುಂದೆ ಅವರ ಸೇವೆಯು ನಮಗೆ ಲಭಿಸಿ ಒಳ್ಳೆಯ ಅವರ ಎಲ್ಲ ಗುಣಗಳು ನಮಗೆಲ್ಲರಿಗೂ ದಾರಿದೀಪವಾಗಲಿ. ಅವರ ಆಶೀರ್ವಾದವನ್ನು ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ದಿವಸಗಳ ಮೊದಲು ಮುಖ್ಯೋಪಾಧ್ಯಾಯನಾಗಿದ್ದ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ, ಇವತ್ತಿನ ಅಧ್ಯಕ್ಷರ ಸಮ್ಮುಖದಲ್ಲಿ ನಿವೃತ್ತಿಗೊಂಡೆ. 22 ದಿವಸಗಳ ಬಳಿಕ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯನಿವರು ಶ್ರೀಮತಿ ಮೆಟಿಲ್ಡಾ ಕ್ಯಾಸ್ಟ್ನವರು 28 ದಿವಸಗಳ ಕಾಲಕ್ಕೆ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯನಾಗಿ ಈ ದೋಣಿಯ ಚುಕ್ಕಾಣಿಯನ್ನು ಹಿಡಿದಿದ್ದು. ಶಿಕ್ಷಕಿಯಾಗಿಯೂ ಮುಖ್ಯೋಪಾಧ್ಯಾಯನಾಗಿಯೂ ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿ ಶ್ರೀಮತಿ ಮೆಟಿಲ್ಡಾ ಕ್ಯಾಸ್ಟ್ನರ್. ಈಗಾಗಲೇ ಇಡೀ ಸಂಸ್ಥೆಯ ಒಂದು ಜವಾಬ್ದಾರಿಯನ್ನು ಆಡಳಿತ ಮಂಡಳಿಯವರು ಶ್ರೀಮತಿ ಗೀತಾರವರಿಗೆ ಕೊಟ್ಟಿದ್ದಾರೆ. ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಮತ್ತು ಇಡೀ ಸಂಸ್ಥೆಯ ಬಗ್ಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾಕೆಂದರೆ ಸರ್ಕಾರದಿಂದ ಅನುದಾನಕ್ಕೆ ಒಳಪಟ್ಟ ಶಿಕ್ಷಕಿಯಲ್ಲಿ ಮುಖ್ಯ ಶಿಕ್ಷಕರಾಗಿರುವವರು ಶ್ರೀಮತಿ ಗೀತಾ. ಆದ್ದರಿಂದ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢಶಾಲೆಯವರೆಗೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು, ಇಲಾಖೆಗೆ ಸಂಬಂಧಪಟ್ಟು ಎಲ್ಲ ವಿಚಾರ ಜವಾಬ್ದಾರಿಯನ್ನು ನಾನು ನಿರ್ವಹಿಸಿಕೊಂಡ ನಿರ್ವಹಣೆಯನ್ನು ಶ್ರೀಮತಿ ಗೀತಾರವರು ಮಾಡ್ತಾ ಇದ್ದಾರೆ. ಆದರೆ ಪ್ರಾಥಮಿಕ ಶಾಲೆ ಇದೀಗ 0 ಟೀಚರ್ ಸ್ಕೂಲ್ ಆಗಿದೆ. ಈಗಾಗಲೇ ಮೋಹನ್ ಸರ್ ಅವರು ಹೇಳಿದರು, ಅವರ ವಲಯದಲ್ಲಿ ಪ್ರಥಮ ಇದು 0 ಸ್ಕೂಲ್ ಆಗಿದೆ ಅಂತ ಅವರಿಗೆ ರಿಪೋರ್ಟ್ ಇವತ್ತಿಂದ ಮಾಡಬೇಕಾಗಿದೆ. ಅವರು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. 0 ಸ್ಕೂಲ್ ಎಲ್ಲಿದೆ, ನಮ್ಮ ವಲಯದಲ್ಲೂ ಇದೆ ಅಂತ ಹೇಳುವುದು. ಅದು ಸಹ ತುಂಬಿ ತುಳುಕುವಂಥ ಮಕ್ಕಳ ಇರುವಂಥ ಶಾಲೆ. ಆದ್ದರಿಂದ ಖಂಡಿತವಾಗಿ ಕೂಡ ನನಗೆ ಮೋಹನ್ ಸರ್ ಮೇಲೆ ವಿಶ್ವಾಸ ಇದೆ. ಅವರು ಕೆಲವೇ ದಿನಗಳಲ್ಲಿ ಇಲ್ಲಿಗೆ ಒಂದು ಖಂಡಿತವಾಗಿ ಶಿಕ್ಷಕರು ನಿಯೋಗಿಸಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ. ಆದರೆ ಈಗಾಗಲೇ ನಮ್ಮ ಆಡಳಿತ ಮಂಡಳಿಯವರು ಶ್ರೀಮತಿ LC ಅವರನ್ನು ಇಂಗ್ಲೀಷ್ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಜವಾಬ್ದಾರಿ ನೀಡಿದೆ. ಈಗ ನನ್ನ ಒಂದು ವಿಚಾರ ಅಂತ ಹೇಳಿದ್ರೆ, ಆಡಳಿತ ಮಂಡಳಿಯವರ ಸಲಹೆ ಮೇರೆಗೆ 1ರಿಂದ ಹಿಡಿದು 7ನೇ ತರಗತಿಯವರೆಗಿರುವಂಥ ವಿದ್ಯಾರ್ಥಿಗಳ ಬೇಕು ಬೇಡಗಳ ಬಗ್ಗೆ ಒಂದು ಜವಾಬ್ದಾರಿತವಾಗಿ ಕಾರ್ಯ ಸದ್ಯಕ್ಕೆ 1 ವರ್ಷದ ಮಟ್ಟಿಗೆ ನಿಭಾಯಿಸಲಿಕ್ಕೆ ನಾನು ಶ್ರೀಮತಿ LC ಅವರಲ್ಲಿ ಆಡಳಿತ ಮಂಡಳಿ ಕೇಳಿಕೊಂಡಾಗ ಅವರು ಸಂತೋಷವಾಗಿ ಒಪ್ಪಿದ್ರು. ಆದರೆ ಮೆಟಿಲ್ಡಾ ಅವರು 22 ದಿವಸದ ಕಾಲ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿದ್ದಾರೆ. ಇದೀಗ ನಾವು ಈ ಸಭೆಯಲ್ಲಿ ಮತ್ತೆ ಘೋಷಣೆ ಮಾಡ್ತಾ ಇದ್ದೇವೆ, ಶ್ರೀಮತಿ LC ಅವರು ಇಂಗ್ಲಿಷ್ ಮಾಧ್ಯಮದ ಜೊತೆಯಲ್ಲಿ 1ರಿಂದ 7ನೇ ತರಗತಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಯಾರು ನಿಯೋಜನೆಗೊಳ್ತಾರೆ ಅವರು ನಿಯೋಜನೆ ಮಾತ್ರ ಇರ್ತದೆ. ಅವರು ಮತ್ತೆ ಹೋಗ್ತಾರೆ, ಅವರು ಮಾರ್ಚ್ ಪುನಃ ಹೋಗ್ತಾರೆ. ಅದೊಂದು ಜವಾಬ್ದಾರಿ ಬೇಕು ಆಡಳಿತ ಮಂಡಳಿಯವರಿಗೆ ಮತ್ತು ವಿಚಾರಗಳಿಗೆ ಸಂಬಂಧಪಟ್ಟು. ನಮ್ಮ ಎಲ್ಲ ಇಲಾಖೆ ಸಂಬಂಧಪಟ್ಟಂಥ ಎಲ್ಲ ಫೈಲ್ಗಳ ಬಗ್ಗೆ ಪರಿಚಯ ಇದ್ದವರು LC ಅವರು, ಎಲ್ಲೆಲ್ಲಿ ಯಾವ್ಯಾವ ಫೈಲ್ ಉಂಟು, ಹೇಗೆ ಉಂಟಂತ. ಆದ್ದರಿಂದ ನಾನು ಸಂಚಾಲಕರ ಸಮ್ಮುಖದಲ್ಲಿ, ಆಡಳಿತ ಮಂಡಳಿಯವರ ಸಮ್ಮುಖದಲ್ಲಿ ಅವರ ಸಲಹೆ ಮೇರೆಗೆ ಕಳೆದ ಮೀಟಿಂಗಲ್ಲಿ ನಾವು ಡಿಸೈಡ್ ಮಾಡಿದ್ದೇವೆ,
ಮುಂದಕ್ಕೆ ಆ ಜವಾಬ್ದಾರಿಯನ್ನು LCD ರವರು ನಾಳೆಯಿಂದ ವಹಿಸಿಕೊಳ್ಬೇಕು. ಆದ್ದರಿಂದ ದಯಮಾಡಿ LCD ಅವರಿಗೆ ನನ್ನ ಪ್ರೀತಿಪೂರ್ವಕವಾಗಿ ಮುಖ್ಯೋಪಾಧ್ಯಾಯನ ಸ್ಥಾನವನ್ನು ಸ್ವೀಕರಿಸಬೇಕು. ನಾನು ಅವರನ್ನು ಸಂಚಾಲಕದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ನಾಳೆಯಿಂದ ಡ್ಯೂಟಿಗೆ ಅವರು ಜಾಯಿನ್ ಆಗಬೇಕು. ಆದ್ದರಿಂದ ಅವರಿಗೆ ನಾನು ಶಾಲು ಒದಿಸಿ ಸನ್ಮಾನಿಸಬೇಕೆಂದು ಸಂಚಾಲಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. 1ರಿಂದ 7 ತನಕ ಯಾರಂತ ಕೇಳುವಾಗ ವಂದನೆಗಳು LC ಮೇಡಮ್. ಇದೀಗ ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೇವೆ. ಅಧ್ಯಕ್ಷರ ಮಾತು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಜನಾಬ್ ಅಲ್ಹಾಜಿ AK ಮೊಯ್ದೀನ್ ಸರ್ ಅವರನ್ನು ನಾನು ಅಧ್ಯಕ್ಷರ ಮಾತಿಗಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಈ ದಿವಸ ನಮಗೆ ಮೇಲಿಂದ ಮೇಲೆ ವಿದಾಯ ಸಮಾರಂಭ ಮಾಡುವಂಥ ಒಂದು ಪರಿಸ್ಥಿತಿ ಈ ಶಾಲೆಯಲ್ಲಿ ಬಂದಿದೆ. ಕಳೆದ ತಿಂಗಳು ನಮ್ಮ ಇಲ್ಲಿನ ಮುಖ್ಯೋಪಾಧ್ಯಾಯರು ಬಹಳ ದುಃಖದಿಂದಲೂ ಬೇಸರದಿಂದಲೂ ಸಂತೋಷದಿಂದಲೂ ನಾವು ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಸಮಾರಂಭ ಮಾಡಿ ಅವರನ್ನು ಕಳಿಸಿಕೊಟ್ಟಿದ್ದೇವೆ. ಇದೀಗ ಶ್ರೀಮತಿ ಮೆಟಿಲ್ಡಾ ಅವರ ಸರದಿ. ಜೀವನದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ದಿವಸ ಆ ಒಂದು ನಿವೃತ್ತಿ ಆಗಲೇಬೇಕು. ಅದು ಈ ಜಗತ್ತಿನ ನಿಯಮ. ಅಧಿಕಾರದಲ್ಲಿದ್ದವರು, ಸ್ಥಾನಮಾನದಲ್ಲಿದ್ದವರು, ಈಗ ಉದಾಹರಣೆಗೆ ನನ್ನ ಮಟ್ಟಿಗೆ ಹೇಳುವುದಿದ್ದರೆ ನಾನು ಸುಮಾರು ಒಂದು 20 ವರ್ಷ ಕೌನ್ಸಿಲರ್ ಆಗಿದ್ದವನು, ಅದರಿಂದ ನಿವೃತ್ತಿ ಹೊಂದಿ ಅದೇ ರೀತಿಯಾಗಿ ಒಂದು 26-27 ವರ್ಷ ದರ್ಗಾ ಸಮಿತಿಯ ಸದಸ್ಯರಾಗಿದ್ದುಕೊಂಡು ಇದೀಗ ಅದರಿಂದಲೂ ನಿವೃತ್ತಿ ಹೊಂದುವಂಥ ಒಂದು ಸಂದರ್ಭ ಬಂದಿದೆ. ಇದಕ್ಕೆ ಬೇಸರ ಪಡುವಂಥದ್ದು, ದುಃಖ ಪಡುವಂಥದ್ದು ಏನೂ ಇಲ್ಲ. ಇದೊಂದು ನಿಯಮ, ನಿರಂತರವಾಗಿ ನಡೆಯುತ್ತಿರುವಂಥ ಒಂದು ಪ್ರಕ್ರಿಯೆ. ಇದಕ್ಕೆಲ್ಲರೂ ಒಳಪಡಲೇಬೇಕಾಗ್ತದೆ. ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆ ಆದರೂ ಬಹಳ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಹಿಂದೆ ಇದ್ದರೂ ಯಾವ ರೀತಿಯ ಈ ಒಂದು ಶಾಲೆ ಒಂದು ಮೇಲ್ಮಟ್ಟಕ್ಕೆ ಬಂದಿದೆ, ಇದರಲ್ಲಿ ಎಲ್ಲರೂ ಬಹಳ ಒಂದು ಪಾತ್ರಧಾರಿಯಾಗಿದ್ದಾರೆ. ಮುಖ್ಯೋಪಾಧ್ಯಾಯರು, ಎಲ್ಲ ಅಧ್ಯಾಪಕ ವರ್ಗದವರು ಅವರವರ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಾ ಈಗ ತಾನೇ ಮೆಟಿಲ್ಡಾರವರ ಒಂದು ವಿಷಯ ಹೇಳುವಾಗಲಿಗೆ ಹೇಳ್ತಾ ಅವರು ಸದ್ದು ಗದ್ದಲವಿಲ್ಲದೆ, ಯಾವುದೇ ಒಂದು ಮಾತು ಇಲ್ಲದೆ, ಯಾವುದೇ ಒಂದು ತಂಟೆ ತಕರಾರಿಲ್ಲದೆ ಅವರ ಮಟ್ಟಕ್ಕೆ ಅವರಿಗೆ ಏನು ಕರ್ತವ್ಯವನ್ನು ಜವಾಬ್ದಾರಿಕೆಯನ್ನು ವಹಿಸಿಕೊಟ್ಟಿದ್ದಾರೆ ಅದನ್ನು ಅವರು ಮಾಡ್ತಾಯಿದ್ದರು. ಅವರಿಗೆ ಈಗ 32 ವರ್ಷದ ಸೇವೆ ಅವರು ಮಾಡಿದ್ದಾರೆ ಎಂಬುದು ನಮಗೆ ಇದು ನಮಗೆ ಒಪ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಯಾಕೆಂದರೆ 32 ವರ್ಷ ಅವರಿಲ್ಲಿ ಇದ್ದಾರೆ ಅಂತ. ಆದರೆ ಅವರು ಇದೇನಂದ್ರೆ ಅವರು ಎಲೆಮರೆಯ ಕಾಯಿ ಅಂತೆ, ತಾನಾಯಿತು, ತನ್ನ ಪಾಡಾಯಿತು, ತನ್ನ ಕರ್ತವ್ಯ ಆಯಿತು. ಆದ್ದರಿಂದ ಅವರು ಕಲಿಸಿದಂಥ ನೂರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಕೆಲಸದಲ್ಲಿರ್ಬೋದು, ಆದರೂ ಅವರ ಆ ವಿದ್ಯಾರ್ಜನೆ, ಅವರು ಕಲಿಸಿದಂಥ ಒಂದು ವಿದ್ಯಾರ್ಜನೆ, ಶಿಸ್ತು, ಸಂಯಮ ಅದೆಲ್ಲವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆ ವಿದ್ಯಾರ್ಥಿಗಳ ಜೀವನ ಉತ್ತಮವಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಅದೇ ರೀತಿಯಾಗಿ ಈಗ ತಾನೇ ನಮ್ಮ ಮುಂದಿರುವ ವಿದ್ಯಾರ್ಥಿಗಳು ಅಧ್ಯಾಪಕರು ಏನು ಕಲಿಸಿಕೊಟ್ಟಿದ್ದಾರೆ ಅದರ ಆ ಒಂದು ಬುದ್ಧಿವಾದವನ್ನು, ಅವರ ಮಾರ್ಗದರ್ಶನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರಬೇಕು. ಇದು ಎಲ್ಲ ಕಡೆಯಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ. ಈಗ ತಾನೇ ಅವರ ಬಗ್ಗೆ ಹೇಳಿದರು, ಅವರ ಸಂತೃಪ್ತಿ ಜೀವನ, ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಎಂಬುದಾಗಿ. ಅವರ ಪತಿಯವರು ಕಾಣುವಾಗಲೇ ಗೊತ್ತಾಗ್ತದೆ, ಒಂದು ಶಾಂತ ಸ್ವಭಾವದವರು.
ಆದರೆ ಈ ಶಾಲೆಗೆ ಅವರು ಮೆಟಿಲ್ಡಾರವರು ಕರ್ತವ್ಯ ನಿರ್ವಹಿಸುವಾಗ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸಿದವರು. ಇದು ಸಹ ಅವರದ್ದು ಸಹ ಒಂದು ಸೇವೆ. ಆದ್ದರಿಂದ ಶ್ರೀಮತಿ ಮೆಟಿಲ್ಡಾರವರ ಆ ಒಂದು ನಿವೃತ್ತಿ ಜೀವನವು ಸುಖಮಯವಾಗಲಿ, ಭಗವಂತನು ಅವರಿಗೆ ಎಲ್ಲ ಸುಖ ಸಂಪತ್ತು ಆರೋಗ್ಯವನ್ನು ದಯಪಾಲಿಸಲಿ, ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ನೆಲೆಗೊಳ್ಳಲಿ ಎಂಬುದಾಗಿ ಹಾರೈಸ್ತಾ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಅಧ್ಯಕ್ಷೀಯ ಮಾತುಗಳನ್ನಾಡಿದ ನಮ್ಮ ಶಾಲಾ ಸಂಚಾಲಕರಾದ ಅಲ್ಹಾಜಿ AK ಮೊಯ್ದೀನ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಇದೀಗ ಧನ್ಯವಾದ ಕಾರ್ಯಕ್ರಮ ಶ್ರೀಮತಿ ಆಲಿಸ್ ಮೇಡಮ್ ಇವರಿಂದ. ಈ ಬೀಳ್ಕೊಡುವ ಸಮಾರಂಭಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಶಿಕ್ಷಕಿ ಶ್ರೀಮತಿ ಮೆಟಿಲ್ಡರವರನ್ನು ಸನ್ಮಾನಿಸಿದ ನಮ್ಮ ಶಾಲಾ ಸಂಚಾಲಕರಿಗೆ ಜನಾಬ್ ಹಾಜಿ UK ಮೊಯ್ದೀನ್ ಅವರಿಗೆ ನಾನು ನಮ್ಮ ಶಾಲಾ ಶಿಕ್ಷಕರ ಪರವಾಗಿಯೂ ವಿದ್ಯಾರ್ಥಿಗಳ ಪರವಾಗಿಯೂ ಮತ್ತು ವೈಯಕ್ತಿಕ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಕರೆಗೆ ಓಗೊಟ್ಟು ಮುಖ್ಯ ಅತಿಥಿಗಳಾಗಿ ಇಲ್ಲಿ ಆಗಮಿಸಿದ ಸಭೆಯನ್ನು ಚಂದಗಾಣಿಸಿದ್ದ ಕೋಟೆಪುರ ಜುಮ್ಮಾ ಮಸೀದಿ ಅಧ್ಯಕ್ಷ ಅಬ್ಬಾಸ್ ರವರಿಗೂ ನಾನು ಶಿಕ್ಷಕರ ಪರವಾಗಿಯೂ ವಿದ್ಯಾರ್ಥಿಗಳ ಪರವಾಗಿಯೂ ಹಾಗೂ ವೈಯಕ್ತಿಕ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಅಲಂಕರಿಸಿದ ಎಲ್ಲರಿಗೂ ನಾನು ಶಿಕ್ಷಕರ ಪರವಾಗಿಯೂ ಹಾಗೂ ವಿದ್ಯಾರ್ಥಿಗಳ ಪರವಾಗಿಯೂ ವೈಯಕ್ತಿಕ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಇಂದಿನ ಕೇಂದ್ರ ಬಿಂದು ಆಗಿರುವ ನಮ್ಮ ಮುಖ್ಯ ಶಿಕ್ಷಕಿ ಶ್ರೀಮತಿ ಮೆಟಿಲ್ಡಾ ಕಾಸ್ಟೆಲಿನೋ ಹಾಗೂ ಅವರೊಂದಿಗೆ ಆಗಮಿಸಿದ ಅವರ ಪತಿಯಾದ ಜೇಮ್ಸ್ ರವರಿಗೂ ನಾನು ಶಿಕ್ಷಕರ ಪರವಾಗಿಯೂ ವಿದ್ಯಾರ್ಥಿಗಳ ಪರವಾಗಿಯೂ ಹಾಗೂ ವೈಯಕ್ತಿಕವಾಗಿ ತುಂಬ ಮನದ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಸಭೆಗೆ ಆಗಮಿಸಿದ ಶಿಕ್ಷಕರಿಗೂ ವಿದ್ಯಾರ್ಥಿಯವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಶಿಕ್ಷಕರ ಪರವಾಗಿಯೂ ವಿದ್ಯಾರ್ಥಿಯ ಪರವಾಗಿಯೂ ವೈಯಕ್ತಿಕ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆಯೇ ಮಾಧ್ಯಮರಾದ ಆಸಿಫ್ರವರಿಗೂ ಶಿಕ್ಷಕರ ಪರವಾಗಿಯೂ ವಿದ್ಯಾರ್ಥಿಗಳ ಪರವಾಗಿಯೂ ವೈಯಕ್ತಿಕ ಪರವಾಗಿಯೂ ಧನ್ಯವಾದವನ್ನು ಅರ್ಪಿಸ್ತೇನೆ.